ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವರ, ಲಯ, ತಾಳ ಜೊತೆಯಾದ್ರೆ ಕಿವಿಗೆ ಇಂಪು, ಮನಸ್ಸಿಗೆ ತಂಪು. ಸಂಗೀತ ಅನ್ನುವಂಥದ್ದು ಅತ್ಯಂತ ಕಠಿಣ ಪರಿಶ್ರಮದಿಂದ ಒಲಿಯುವಂತಹ ವಿದ್ಯೆ. ಒಬ್ಬ ಹಾಡುಗಾರ ತನ್ನ ಸುಮಧುರ ಕಂಠದ ಮೂಲಕ ಇಡೀ ಜಗತ್ತನ್ನೇ ಗೆಲ್ಲಬಲ್ಲ. ಗುರು ಶಿಷ್ಯ ಪರಂಪರೆಯ ಮೂಲಕ ಸಂಗೀತ ಕ್ಷೇತ್ರದಲ್ಲಿ ಹೊಸ ಭಾಷ್ಯವನ್ನ ಬರೆದಂತಹ ಕಾಂಚನ ಶ್ರೀ ಲಕ್ಷ್ಮೀ ನಾರಾಯಣ ಮ್ಯೂಸಿಕಲ್ ಅಕಾಡೆಮಿ ಇದೀಗ 72ನೇ ವರ್ಷದ ಕಾಂಚನೋತ್ಸವ 2026ಕ್ಕೆ ಸಜ್ಜಾಗಿದೆ. ಇದು ಸಂಗೀತದ ಮಹಾಗರಡೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಜತ್ತೂರು ಗ್ರಾಮದ ಹಳ್ಳಿಯೊಂದರಲ್ಲಿ ಸುಮಾರು 100 ವರ್ಷಗಳ ಹಿಂದೆ ಅಸನ ವ್ಯಸನಗಳನ್ನಿತ್ತು ಗುರುಕುಲ ಮಾದರಿಯಲ್ಲಿ ಪ್ರಾರಂಭವಾದಂತಹ ಸಂಗೀತ ಶಾಲೆ. ಇದಕ್ಕೆ ಕಾಂಚನ ಮನೆತನದ ಹಿರಿಯರ ಪರಿಶ್ರಮ ಇದೆ. ಇದರ ಗಟ್ಟಿ ಬೇರು ಸ್ಥಾಪಕ ಗುರು ಸಂಗೀತ ರತ್ನ ಕಾಂಚನ ವಿ ವೆಂಕಟ ಸುಬ್ರಹ್ಮಣ್ಯ. ವಿ ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಇವರ 105ನೇ ಜನ್ಮ ವರ್ಷ ಮಹೋತ್ಸವದ ಹಿನ್ನೆಲೆಯಲ್ಲಿ ಕಾಂಚನದಲ್ಲಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾಗಿರುವಂತಹ ಸಂಗೀತ ಶಾಲೆಯನ್ನ, ಭೋಜನ ಶಾಲೆಯನ್ನ, ಇದರ ಜೊತೆಗೆ ಸಭಾ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ. ಇದೇ ತಿಂಗಳ 5, 6, 7ನೇ ತಾರೀಕಿನಂದು ಇದರ ಲೋಕಾರ್ಪಣಾ ಕಾರ್ಯಕ್ರಮದ ಜೊತೆಗೆ 72ನೇ ವರ್ಷದ ಕಾಂಚನೋತ್ಸವ 2026 ಅತ್ಯಂತ ವೈಭವದಿಂದ ನಡೆಯಲಿದೆ. ಹಾಗಾಗಿ ಕಾಂಚನದಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇದೆ. ಸಿದ್ಧತೆಗಳು ಹೇಗಿದೆ ಅನ್ನೋದನ್ನ ನೋಡೋಣ. ಅದರ ಜೊತೆಗೆ ಈ ಬಾರಿಯ ಕಾಂಚನೋತ್ಸವ 2026ರ ಸಂಭ್ರಮ ಹೇಗಿರುತ್ತೆ ಅನ್ನೋದನ್ನ ಕಾಂಚನ ಸಿಸ್ಟರ್ಸ್ ಜೊತೆ ಕೇಳ್ಕೊಂಡು ಬರೋಣ ಬನ್ನಿ. ಸಂಗೀತವನ್ನ ಅತಿಯಾಗಿ ಮನಸ್ಸಿಗೆ ಹಚ್ಚಿಕೊಂಡವರಿಗೆ ಸಂಗೀತ ಅಂತ ಹೇಳಿದಾಗ ಕಾಂಚನ ಸಿಸ್ಟರ್ಸ್ ನೆನಪಾಗ್ತಾರೆ. ಸಂಗೀತದಲ್ಲಿ ಸಾಧನೆಯನ್ನ ಮಾಡಿದವರು. ಕಾಂಚನ ಅಂತ ಹೇಳಿದಾಗ ನಮ್ಮ ಕರ್ನಾಟಕ ಸಂಗೀತದ ತಿರುವಾಯೂರು ಅಂತಾನೆ ಪ್ರಖ್ಯಾತಿಯನ್ನ ಪಡ್ಕೊಂಡಿರುವಂಥದ್ದು. ಇವಾಗ ನಮ್ಮ ಜೊತೆಗೆ ಲಕ್ಷಾಂತರ ಮನಸ್ಸುಗಳಿಗೆ ಸಂಗೀತದ ಸವಿಯನ್ನ ಹರಿಸಿದಂತಹ ಕಾಂಚನ ಸಿಸ್ಟರ್ಸ್ ಇದ್ದಾರೆ. ಶ್ರೀರಂಜನಿ ಮೇಡಮ್ ಇದ್ದಾರೆ, ಶ್ರುತಿ ರಂಜನಿ ಮೇಡಮ್ ಕೂಡ ಇದ್ದಾರೆ. ಪ್ರಥಮವಾಗಿ ನಾವು ಶ್ರೀರಂಜನಿ ಮೇಡಮ್ ಜೊತೆ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಆರಾಮ, ಉತ್ತಮ. ನೀವು ಹೇಗಿದ್ದೀರಾ? ಆರಾಮ. ಕಾಂಚನೋತ್ಸವಕ್ಕೆ ಸಜ್ಜಾಗ್ತಾ ಇದೆ. ಎಲ್ಲ ರೀತಿಯ ಕೆಲಸಗಳು ಕೂಡ ನಡೀತಾ ಇದೆ ಮೇಡಮ್. ಹಾಗಾಗಿ ನಾಡ್ದು 3 ದಿನಗಳ ಕಾಲ ನಡೆಯುವಂಥ ಕಾಂಚನೋತ್ಸವದ ಸಂಭ್ರಮ ಹೇಗಿರುತ್ತೆ ಅಂತ. ಅದೇ ಕಾಂಚನೋತ್ಸವ ನಿಮಗೆಲ್ಲರಿಗೂ ಗೊತ್ತಿದೆ. 5ನೇ ತಾರೀಕಿಂದ ನಾವು ಸಾಯಂಕಾಲ ಶುರು ಮಾಡ್ತಾ ಇದ್ದೀವಿ. 5ನೇ ತಾರೀಕು ಸಾಯಂಕಾಲ ಧಾರ್ಮಿಕ ಕಾರ್ಯಕ್ರಮ ಮತ್ತು ಸಂಗೀತ ಕಾರ್ಯಕ್ರಮ 2 ಶುರು ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಸಂಗೀತನೂ ಅಷ್ಟೇ ಇಂಪಾರ್ಟೆಂಟ್ ಆದ ಕಾರಣ ಧಾರ್ಮಿಕದೊಟ್ಟಿಗೆ ಸಂಗೀತನೂ ನಡೀತಾ ಇದೆ. ಧಾರ್ಮಿಕ ಕಾರ್ಯಕ್ರಮ ಒಂದು ಕಡೆಯಿಂದ ನಡೀಲಿಕ್ಕೆ, ಸಂಗೀತ ಕಾರ್ಯಕ್ರಮದಲ್ಲಿ ಫಸ್ಟಿಗೆ ಋತಾ KJ, ಆಮೇಲೆ ಸಂಯುತ್ RS, ಅಂದರೆ ನಮ್ಮ ಕಾಂಚನ ಸಿಸ್ಟರ್ಸ್ನ ಮಕ್ಕಳೇ, ಹಾಗೆ ಅವರನ್ನು ಶುರು ಮಾಡ್ತಾ ಇದ್ದೀವಿ. ಇದಾದ ನಂತರ ಸೀನಿಯರ್ ಸ್ಟೂಡೆಂಟ್ಸ್ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ, ಅವರನ್ನು ಪ್ರಮೋಟ್ ಮಾಡಬೇಕು ಅಂತ. ಅವರ ಕಾರ್ಯಕ್ರಮ ಇದೆ. ಅದಾದ ನಂತರ ಅತಿಥಿ ಕಲಾವಿದರು, ಆಮೇಲೆ ನಮ್ಮ ಸ್ಟೂಡೆಂಟ್ಸು, ಸೀನಿಯರ್ ಸ್ಟೂಡೆಂಟ್ಸು, ಈಗ ಪರ್ಫಾರ್ಮರ್ಸ್ ಅವರು, ಹಾಗೆ ರಾತ್ರಿಯವರೆಗೆ ಸಂಗೀತ ಕಾರ್ಯಕ್ರಮಗಳು ನಡೀತದೆ. 6ನೇ ತಾರೀಕು ಬೆಳಗ್ಗೆ ನಮ್ಮ ಅಧಿಕ ಕಂಠಗಾಯನವನ್ನು ಇಟ್ಕೊಂಡಿದ್ದೇವೆ. ಒಂದು 120 ಜನಕ್ಕಿಂತ ಜಾಸ್ತಿ ಜನ ಸಂಗೀತ, ಹಾಡುಗಾರಿಕೆ, ವೈಲಿನು, ಮೃದಂಗ, ಆಮೇಲೆ ಫ್ಲೂಟ್ ಹೀಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದು ಉದ್ಘಾಟನೆಯ ಮುಹೂರ್ತ ಆ ಟೈಮಲ್ಲಿ. ಆಗ ರಾಘವೇಶ್ವರ ಭಾರತಿ ಸ್ವಾಮಿಗಳು ನಮ್ಮನ್ನು ಬಂದು ಉದ್ಘಾಟನೆ ಮಾಡಿ ಆಶೀರ್ವಾದ ಮಾಡ್ತಾರೆ. ಇದಾದ ಮೇಲೆ ಸಂಗೀತ ಕಾರ್ಯಕ್ರಮ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸಂಗೀತ, ಅತಿಥಿ ಕಲಾವಿದರು, ಸ್ಟೂಡೆಂಟ್ಸ್. ಇದು ಸಾಯಂಕಾಲ ನಮ್ಮ ಪದ್ಮಶ್ರೀ ಆದಂತಹ ಡ್ರಮ್ ಶಿವಮಣಿಯವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಕಾಂಚನ ಸಿಸ್ಟರ್ಸು, ಕೂಳೂರು ಜಯಚಂದ್ರ ರಾವ್ ಮತ್ತು ರವಿಚಂದ್ರ ಅವರು ಸಹ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಮತ್ತು 7ನೇ ತಾರೀಕು ಬೆಳಗ್ಗೆ ಉಂಚವೃತ್ತಿ ಕಾರ್ಯಕ್ರಮ. ನಮ್ಮ ಪರಂಪರೆಯಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇರುವಂತಹ
ಬೆಳಗ್ಗೆ ನಮ್ಮ ಮನೆಯಿಂದ ಭಜನೆಗಳನ್ನು ತ್ಯಾಗರಾಜರ ಉತ್ಸವ ಸಂಪ್ರದಾಯ ಕೀರ್ತನೆ ಭಜನೆ ಇಂಥದ್ದೆಲ್ಲ ಮಾಡಿಕೊಂಡು ನಾವು ಕಾಲ್ನಡಿಗೆಯಲ್ಲಿ ಮೃದಂಗ ವಯಲಿನ್ ಒಟ್ಟಿಗೆ ಮನೆಯಿಂದ ಕಾಂಚನ ಮನೆಯಿಂದ ಸಂಗೀತ ಶಾಲೆವರೆಗೆ ಬರ್ತೀವಿ. ಇದಾದ ನಂತರ ಇಲ್ಲಿ ಪಂಚರತ್ನ ಕಾರ್ಯಕ್ರಮ ಇರ್ತದೆ. ಪಂಚರತ್ನ ಗೋಷ್ಠಿ ಗಾಯನ ನಿಮಗೆ ಗೊತ್ತಿರಬಹುದು, ಅದರದ್ದು ಇರುತ್ತೆ. ಅದಾದ ನಂತರ ಅತಿಥಿ ಕಲಾವಿದರಿಂದ ಸ್ಟೂಡೆಂಟ್ಸಿಂದ ಕಾರ್ಯಕ್ರಮ ನಡೀತದೆ. ಇದಾದ ಮೇಲೆ ಸಾಯಂಕಾಲ ಮೇನ್ ಸಂಗೀತ ಕಾರ್ಯಕ್ರಮ. ಪದ್ಮಶ್ರೀ ಕವಿತಾ ಕೃಷ್ಣಮೂರ್ತಿ ಅವರು ಬರ್ತಾ ಇದ್ದಾರೆ, ಅಂಬಿ ಸುಬ್ರಹ್ಮಣ್ಯಂ ಅವರು ಬರ್ತಾ ಇದ್ದಾರೆ. ಅವರ ಜೊತೆ ಅವರ ಟ್ರೂಪ್ ಸಂಗೀತ ಕಾರ್ಯಕ್ರಮ ಹೀಗೆ ನಡೀಲಿ. ಕಾಂಚನ ಮ್ಯೂಸಿಕಲ್ ಅಕಾಡೆಮಿಯಿಂದ ಎಷ್ಟು ವಿದ್ಯಾರ್ಥಿಗಳು ಇಲ್ಲಿವರೆಗೆ ವಿದ್ಯಾರ್ಜನೆಯನ್ನು ಮಾಡಿರ್ಬೋದು? ನಮಗೆ ಗೊತ್ತಿಲ್ಲ, ಮೋರ್ ದೆನ್ ಥೌಸಂಡ್ಸ್ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ತಾತ ಇಲ್ಲಿ ಸಂಗೀತ ಪಸರಿಸಬೇಕು, ಈ ಸೌತ್ ಕೆನರಾ ಅಂತ ಆಗ ಕರಿತಾ ಇದ್ದಿದ್ದು. ಆಗ ಅದನ್ನು ಪಸರಿಸಬೇಕು ಅಂತ ಮನೆಯಲ್ಲೇ ಸಂಗೀತ ಸ್ಟೂಡೆಂಟ್ಸನ್ನು ಇಟ್ಕೊಂಡು ಊಟ ವಸತಿ ಎಲ್ಲ ಕೊಟ್ಟು ಗುರುಕುಲ ಪದ್ಧತಿಯಲ್ಲಿ ಸಂಗೀತ ಹೇಳ್ಕೊಟ್ಟಿದ್ದಾರೆ. ಅದ ಕಾರಣ ಈ ಕಡೆ ಉಡುಪಿ ಜಿಲ್ಲೆಯಲ್ಲಿ ಇದ್ದಾರೆ, ಈ ಕಡೆ ಎಲ್ಲ ಈಗ ಅಬ್ರಾಡಲ್ಲಿ ಹೋಗಿ ಎಷ್ಟೋ ಜನ ಸ್ಟೇ ಆಗಿದ್ದಾರೆ ಇಲ್ಲಿಯ ಸ್ಟೂಡೆಂಟ್ಸು, ಅಲ್ಲೂ ಪಸರಿಸ್ತಾ ಇದ್ದಾರೆ. ನನ್ನ ತಂಗಿ ಒಬ್ಬಳು USA ಫೀನಿಕ್ಸಲ್ಲಿ ನನ್ನ ತಂಗಿ ಸೆಟ್ಲ್ ಆಗಿದ್ದಾರೆ. ಅವರು ಕಾಂಚನ ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್ ಅಂತ ಹೇಳಿ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದಲ್ಲದೆ ನಮ್ಮ ಈಗ 6ನೇ ತಾರೀಕು ಸಾಯಂಕಾಲ 4:15 ಗಂಟೆಗೆ ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಆಮೇಲೆ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸ್ವಾಮಿಗಳು, ಇನ್ನೂ ಬೇರೆ ಅತಿಥಿಗಳು ಬಂದು ನಮ್ಮ ಶಾಲೆಯನ್ನು ಉದ್ಘಾಟನೆ ಕೊಡಲಿದ್ದಾರೆ. 7ನೇ ತಾರೀಕು ಸಾಯಂಕಾಲ ನಮ್ಮ ವಯಲಿನ್ ಮ್ಯಾಸ್ಟ್ರೋ ಆದಂತಹ ಡಾಕ್ಟರ್ L ಸುಬ್ರಹ್ಮಣ್ಯಂ ಅವರಿಗೆ ನಮ್ಮ ಕಾಂಚನಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಓಕೆ, ಕಾಂಚನೋತ್ಸವ ಅಂತ ಹೇಳಿದರೆ ಪ್ರತಿ ವರ್ಷ ಕೂಡ ಹೊಸತನ ಇರುತ್ತೆ ಅಂತ ಜನ ಕಾಯ್ತಾ ಇರ್ತಾರೆ. ಈ ಸಲ ತುಂಬಾ ಹೊಸತನ ಇದೆ. ಯಾಕಂತ ಹೇಳಿದರೆ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀರಾ. ಅದರ ಜೊತೆಗೇನೆ ಲೋಕಾರ್ಪಣಾ ಕಾರ್ಯಕ್ರಮ ಕೂಡ ಇದೆ ಅಲ್ವಾ? ಸಂಗೀತ ಕಲಾಶಾಲೆಯ ಲೋಕಾರ್ಪಣಾ ಕಾರ್ಯಕ್ರಮ ಇದೆ. ಈ ಒಂದು ಸುಸಜ್ಜಿತವಾಗಿರುವಂತಹ ಕಲಾ ಕೇಂದ್ರದ, ಶಿಕ್ಷಣ ಕೇಂದ್ರದ ಹಾಗೆಯೇ ಸಭಾ ಇದು ಕೂಡ ಲೋಕಾರ್ಪಣೆ ಆಗಲಿಕ್ಕೆ, ಅದರ ಬಗ್ಗೆ ಏನು ಹೇಳ್ತೀವಿ? ಇದು ನಮಗೆ ಕನಸು. ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮುಂಚೆ ಇತ್ತು ಒಂದು ಬಿಲ್ಡಿಂಗು, ನಮಗೆ ಆ ಸಣ್ಣ ಆಡಿಟೋರಿಯಂ ಸಾಕಾಗ್ತಾ ಇಲ್ಲ ಇತ್ತು. ತುಂಬ ಜನ ಬರ್ತಾಯಿದ್ರು. ಹಾಗೆ ಇನ್ನು ಸುಸಜ್ಜಿತವಾಗಿ ನೆಕ್ಸ್ಟ್ ಲೆವೆಲ್ಗೆ ಮಾಡೋಣ ಅಂಥೇಳಿ ಒಂದು ಇದನ್ನು ಹೊರಟಿರುವಂಥ ವಿಷಯ. ಒಂಥರ ನಮಗೆ ತುಂಬ ಸಂತೋಷದ ವಿಷಯ. ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಅದಕ್ಕೆ ಊರಿನವರಾಗಲಿ ಬೇರೆಯವರಾಗಲಿ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳು ಅವರಿಗೆ. ಎಲ್ಲರನ್ನ ಇನ್ವೈಟ್ ಮಾಡೋಕ್ಕೆ ಕಾಯ್ತಾ ಇದ್ದೀವಿ. ಓಕೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ನಾಳಿನ ಕಾರ್ಯಕ್ರಮ ಸಕ್ಸಸ್ ಆಗಿ ನಡೀಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಶ್ರುತಿರಂಜಿನಿ ಮೇಡಮ್ ಇದ್ದಾರೆ, ಮಾತಾಡಿಸಬೇಕು. ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಮಸ್ತೆ, ಆರಾಮ, ನೀವು ಚೆನ್ನಾಗಿದ್ದೀರಾ? ಕಾಂಚನೋತ್ಸವದ ಸಂಭ್ರಮ, ಎಲ್ಲರೂ ಕಾಯ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಹೊಸತನ ಇರುತ್ತೆ. ಈ ವರ್ಷ ವಿನೂತನವಾದ ವಿಶೇಷತೆ ಇದೆ. ಹಾಗಾಗಿ ಈ ಹೊತ್ತಿಗೆ ನೀವು ಕಂಡಂತಹ ಪ್ರಥಮ ಕಾಂಚನೋತ್ಸವವನ್ನು ಒಮ್ಮೆ ನೆನಪು ಮಾಡ್ಕೊಳ್ಳೋದು ಅಂತ ಇದ್ದರೆ ಅಂದಿನ ಕಾಂಚನೋತ್ಸವದ ಬಗ್ಗೆ ಹೇಳೋದಾದ್ರೆ ಮೇಡಮ್? ನಾನು ಸಣ್ಣ ಹುಟ್ಟಿದಾರಭ್ಯದಿಂದ ಸಂಗೀತ ಮನೆಯಲ್ಲೇ ಬೆಳೆದಿದ್ದರಿಂದಾಗಿ ನಮ್ಮ ತಂದೆ ತಾಯಿಯವರು ಸೇರಿಕೊಂಡು ಕಾಂಚನೋತ್ಸವನ ತ್ಯಾಗರಾಜ ಆರಾಧನಾ ಸಪ್ತಾಹ ಅಂತ 7 ದಿನ ತ್ಯಾಗರಾಜ ಆರಾಧನೆ ನಡೀತಾ ಇತ್ತು. ಅದರೊಟ್ಟಿಗೆ ನಮ್ಮ ತಾತನವರದ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅಯ್ಯರ ಅವರ ಒಂದು ದಿನ ಪುಣ್ಯ ದಿನಾಚರಣೆ, ಅದಾದಮೇಲೆ ಪುರಂದರದಾಸರ ದಿನಾಚರಣೆ, ಹಾಗೆ ಪುಷ್ಯಬಹುಳ ಪಂಚಮಿಯ ದಿನ ಮೊದಲುಗೊಂಡು ಪಂಚರತ್ನ ಕೃತಿಗಳ ಗೋಷ್ಠಿ ಗಾಯನದಿಂದ ಮೊದಲುಗೊಂಡು ಪುರಂದರದಾಸರ ಆರಾಧನೆಗೆ ಅದು ಕೊನೆಗೊಳ್ಳೋದು. ಅಂದರೆ 10 ದಿವಸದ್ದು ಕಂಟಿನ್ಯೂಸ್ ಬೆಳಗಿನಿಂದ ಸಂಜೆ ತನಕೂ ಸಂಗೀತ ಕಾರ್ಯಕ್ರಮಗಳು ನಡೀತಾ ಇದ್ದದನ್ನೇ ನಾನು ನೋಡ್ತಾ ಬಂದೆ. ತಂದೆಯವರು ಇರುವಷ್ಟು ವರ್ಷವು, ಅಂದರೆ 2004ರವರೆಗೂ ಹೀಗೆ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ. 2003ರಲ್ಲಿ ಇದೇ ಕಾಂಚನ ಸಂಗೀತ ಶಾಲೆಯ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನನ್ನು ಮಾಡಿದರು. ಆವಾಗ ಈ ಊರಿನಲ್ಲಿ ನಮ್ಮ ಅಲ್ಲಿ ಕಾಂಚನ ಕ್ರಾಸ್ ಹತ್ರ ಒಂದು ಆರ್ಚನ್ನು ಬಿಲ್ಡ್ ಮಾಡಿ ಅದಕ್ಕೆ ಪರಮಪೂಜ್ಯ ಡಾಕ್ಟರ್ D ವೀರೇಂದ್ರ ಹೆಗ್ಡೆ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿ, ಆಮೇಲೆ ಶಾಲೆದೊಂದು ರಿನೋವೇಷನ್ ಎಲ್ಲ ಆಗಿತ್ತು. ಸೊ ಅದನ್ನೆಲ್ಲ ನಾನು ನೋಡಿಕೊಂಡು ಬೆಳೆದವಳು. ಈಗ ನಮ್ಮ ಈ ಹಳೆ ಶಾಲೆಗೆ ಏನಾಗಿತ್ತು ಅಂದರೆ ಮೋರ್ ದ್ಯಾನ್ ಇಟ್ಸ್ 75 years ಓಲ್ಡ್ ಬಿಲ್ಡಿಂಗ್ ಅದು. ಮತ್ತು ನಮಗೆ ಕಾರ್ಯಕ್ರಮಕ್ಕೆ ಜಾಗನೂ ಸಾಕಾಗ್ತಾ ಇರಲಿಲ್ಲ. ಆಮೇಲೆ ಅದನ್ನೇ ರಿನೋವೇಷನ್ ಮಾಡೋಣ ಅಂದರೆ ಅದು ಹಳತ್ತಾಗೋಗಿದೆ ಅಂತ ಕಳೆದ ವರ್ಷ ನಾವು ಕಾಂಚನೋತ್ಸವನ ಆಚರಿಸಿ ಅದನ್ನು ಡೆಮಾಲಿಷ್ ಮಾಡಿ ಈಗ 10-11 ತಿಂಗಳಲ್ಲಿ ಈ ಒಂದು ಬಿಲ್ಡಿಂಗ್ ರೆಡಿಯಾಗಿ ನಮ್ಮ ಹಳ್ಳಿಯ ಜನರ ಮುಂದೆ
ಈ ರಾರಾಜಿಸುತ್ತಾ ನಿಂತಿದೆ. ನೀವು 3 ವರ್ಷದವರು ಇರುವಾಗಲೇ ಸಂಗೀತವನ್ನು ಆರಂಭ ಮಾಡಿದ್ರಿ ಅನ್ನೋವಂಥದ್ದು ನಮಗೆ ತಿಳಿದ ಮಟ್ಟಿಗೆ ಗೊತ್ತಿರುವಂಥದ್ದು. ಹಾಗಾಗಿ ನಿಮ್ಮ ಬಾಲ್ಯದಲ್ಲಿ ಸಂಗೀತದೊಳಗಿನ ಒಡನಾಟ ಎಲ್ಲ ಹೇಗಿತ್ತು ಅಂತ ಹೇಳಿ, ಅಂದರೆ ಮನೆಯಲ್ಲೇ ಇದ್ದಾರೆ ಎಲ್ಲರೂ ಕೂಡ, ಗುರುಗಳು ಅಲ್ಲೇ ಇದ್ದಾರೆ, ಹಾಗಾಗಿ ಹೇಗಿತ್ತು ಅಂತ? ಅಂದರೆ ನಾನು ಆ ಥರ ನನಗೆ ಕಲ್ತಿದ್ದೀನೋ ಪ್ರಾಕ್ಟೀಸ್ ಮಾಡಿದ್ದೀನೋ ಯಾವುದೂ ಯಾಕೂ ನೆನಪಾಗಲ್ಲ. ಯಾಕೆಂದರೆ ಹುಟ್ಟಿದಾರಭ್ಯ ಮನೆಯಲ್ಲೇ ಸಂಗೀತ. ಆಮೇಲೆ ಯಾವಾಗಲೂ ನಾವು ಪ್ರಾಕ್ಟೀಸ್ಗಿಂತ ಯಾವಾಗಲೂ ತಂದೆಯವ್ರ ಜೊತೆ ಕೂತ್ಕೊಳ್ಳೋದು, ಅವ್ರ ಜೊತೆ ಪ್ರಾಕ್ಟೀಸ್ ಮಾಡೋದು, ದೇವ್ರ ಪುಣೆ ಮುಂದೆ ಕೂತ್ಕೊಳ್ಳೋದು, ದೇವ್ರ ಮುಂದೆ ಹಾಡೋದು, ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಮನೆಗೆ ಬರೋರು, ಅವ್ರು ಹಾಡೋದು, ಅವ್ರ ಜೊತೆ ನಾವು ಹಾಡ್ತಾ ಇರೋದು, ಅದನ್ನೇ ನೋಡಿಕೊಂಡು ಬೆಳೆದಿರೋದು ನಾವು. ಓಕೆ, ತಂದೆ ತಾಯಿ ಇಬ್ಬರು ಕೂಡ ನಿಮ್ಮ ಗುರುಗಳು. ಅದರ ಜೊತೆಗೆ ನಿಮಗೆ ಇರುವಂಥ ಗುರುಗಳನ್ನು ಒಮ್ಮೆ ಈ ಹೊತ್ತಿಗೆ ನೆನಪು ಮಾಡ್ಕೊಳ್ಳೋದು ಅಂತ ಇದ್ದರೆ? ನನ್ನ ಗುರುಗಳು ನನಗೆ ತಂದೆ ತಾಯಿ ಅವರೇ ನನ್ನ ಗುರುಗಳು. ಬೇರೆ ಗುರುಗಳು ಅನ್ನುವಂಥದ್ದು ಹೋಗಲಿಲ್ಲ. ಓಕೆ, ಇವಾಗ ಕಾಂಚನೋತ್ಸವದ ಸಂಭ್ರಮದ ಬಗ್ಗೆ ಹೇಳಬೇಕು. ಮೇಡಮ್ ಸ್ವಲ್ಪ ಹೇಳಿದರು, ಅದರ ಜೊತೆಗೆ ಸ್ವಲ್ಪ ಆ್ಯಡ್ ಆನ್ ಮಾಡ್ಕೊಂಡು ನಾವು ಹೇಳೋದು ಅಂತ ಇದ್ದರೆ, ಸುಸಜ್ಜಿತವಾಗಿರುವಂತಹ ಸಭಾಭವನ ಲೋಕಾರ್ಪಣೆಯಾಗ್ತಾ ಇದೆ, ಸಂಗೀತ ಶಾಲೆ ಲೋಕಾರ್ಪಣೆಯಾಗ್ತಾ ಇದೆ, ಅದರ ಜೊತೆಗೆ ಭೋಜನ ಶಾಲೆ ಕೂಡ ಲೋಕಾರ್ಪಣೆಯಾಗ್ತಾ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥದ್ದಕ್ಕೆ ಕಾಂಚನ ಸಿಸ್ಟರ್ಸ್ ಸಾಕ್ಷಿಯಾಗಿ ನಿಂತಿದ್ದಾರೆ. ಹಾಗಾಗಿ ಈ ಹೊತ್ತಿಗೆ ಇಷ್ಟೆಲ್ಲ ಜನರ ಮುಂದೆ ಇಡ್ತಾ ಇದ್ದೀರಲ್ಲ, ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಹೇಳೋದು? ಈ ವರ್ಷ ನಮಗೆ ಯಾವಾಗಲೂ ನಾವು ಕಾಂಚನೋತ್ಸವನ ಆಚರಿಸ್ಕೊಂಡು ಬಂದೇ ಇದ್ದೀನಿ. ನಾನು ಹೇಳ್ದಂಗೆ ತಂದೆಯವ್ರು ಮಾಡಿದ್ದನ್ನು ನಾವು ಲೆಗೆಸಿ ಶುಡ್ ಕಂಟಿನ್ಯೂ ಅಲ್ವಾ, ಅದಕ್ಕೆ ಮಾಡ್ತಾ ಬರ್ತಾಯಿದ್ವಿ. ಈ ವರ್ಷ ಏನು ಅಂದರೆ, ಈ ಸಭಾಭವನ ಸಂಗೀತಕ್ಕೆ ಮಿಗಿಲು ಹೌದು, ಅದಕ್ಕೂ ಅಲ್ಲದೆ ನಮ್ಮ ಊರಿನವ್ರು ಎಲ್ರಿಗೂ ಇದು ಸಿಗಲಿ ಇದರದ್ದು ಅಂತ ಹೇಳ್ಕೊಂಡು, ಆಮೇಲೆ ನಮ್ಮ ಊರಿನವ್ರಿಗೆ ಎಲ್ರಿಗೂ ಇದೊಂದು ಹಬ್ಬ ಈ ಸತಿ. ಯಾಕೆಂದರೆ ಸಂಗೀತಕ್ಕಾಗಿ ನಿರ್ಮಿಸಿದಂತಹ ಒಂದು ಸಭಾಭವನದ ಉದ್ಘಾಟನೆ. ಇಲ್ಲಿ ನಾವು ಕ್ಲಾಸ್ ರೂಮ್ಸನ್ನು ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ ಹೋದರೆ ಅದು ಸಂಗೀತದ ಕ್ಲಾಸ್ ರೂಮ್ಸ್ ಮಾಡಲಿಕ್ಕೆ ಅಂತ ಇರೋದು. ಊರಿನವರಿಗೆಲ್ಲ ಸದುಪಯೋಗ ಆಗಲಿ ಅಂತ ಹೇಳೋದು ನಮ್ಮ ಒಂದು ಉದ್ದೇಶ. ಮತ್ತು ಅದಕ್ಕೆ ನಾವು ಊರಿನವರನ್ನೆಲ್ಲ ಒಂದು ಸೇರಿಸಿ ಮಾತಾಡಿ ಹೇಳಿದಾಗ ಅವ್ರಿಗೂ ತುಂಬ ಸಂಭ್ರಮದಿಂದ ಎಲ್ಲರೂ ತುಂಬ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲ ನಿರಂತರವಾಗಿ ಕೆಲಸಗಳನ್ನು ಮಾಡಿ ನಮಗೆ ತುಂಬ ಕೈ ಜೋಡಿಸಿ ತುಂಬ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇವಾಗ ಎಷ್ಟು ಸ್ಟೂಡೆಂಟ್ಗಳಿದ್ದಾರೆ, ಯಾವೆಲ್ಲ ಭಾಗದ ಸ್ಟೂಡೆಂಟ್ಗಳಿದ್ದಾರೆ? ನಾವು ಅಂದರೆ ಕ್ಲಾಸಸ್ ಇಲ್ಲಿ ನಮ್ಮ ಹೈಸ್ಕೂಲ್ ಮತ್ತು ಪ್ರೈಮರಿಗೆ ಒಬ್ಬರು ಟೀಚರ್ ಬಂದು ಪಾಠ ಮಾಡ್ತಾರೆ. ನಾವು ಪರ್ಸ್ನಲಾಗಿ ಬೆಂಗಳೂರಿನಲ್ಲಿ ಶಾಖೆಗಳನ್ನು ಇಟ್ಕೊಂಡು ಅಲ್ಲಿ ಕ್ಲಾಸಸ್ ಮಾಡ್ತಾಯಿದ್ದೀವಿ. ನನ್ನ ತಂಗಿ ಅವಳು US ಫೀನಿಕ್ಸ್ ಅರಿಜೋನಾದಲ್ಲಿದ್ದಾಳೆ, ಅಲ್ಲಿ ಒಂದು ಶಾಖೆ ಇದೆ. ಅದಲ್ಲದೆ ನಮ್ಮ ಸ್ಟೂಡೆಂಟ್ಸ್ನವರು ಅವರು ಬೆಂಗಳೂರಿನಲ್ಲಿ ಒಂದಷ್ಟು ಶಾಖೆಗಳನ್ನು ಈ ಕಾಂಚನ ಅಕಾಡೆಮಿ ಅಂಡರಲ್ಲಿ ಮಾಡಿಕೊಂಡು ಕ್ಲಾಸಸ್ ಅವರು ಮಾಡ್ತಾಯಿದ್ದಾರೆ. ನಮ್ಮದೇ ಆದದ್ದು ಒಂದು 400-500 ಜನ ಸ್ಟೂಡೆಂಟ್ಸ್ ಇದ್ದಾರೆ. ನಮ್ಮದ್ರಲ್ಲಿ ಏನಂದರೆ ಹಾಡುಗಾರಿಕೆ ಮತ್ತು ವಯಲಿನ್, ಮೃದಂಗ ಇಷ್ಟು ಕ್ಲಾಸಸ್ ನಡೆಯುತ್ತೆ, ಕೊಳಲು ಸಹ ನಡೆಯುತ್ತೆ. ಓಕೆ, ಸಂಗೀತದ ಮನೆತನ. ಹಾಗಾಗಿ ಮಕ್ಕಳ ಆಸಕ್ತಿ ಹೇಗಿದೆ ಅಂತ ನಮ್ಮ ಮಕ್ಕಳಿಗೆ ಹೇಳಿಬಿಟ್ಟಿದ್ದೇವೆ. ನಮಗೆ ಕಂಪಲ್ಸರಿ ಇತ್ತು, ನಾವು ಹುಟ್ಟಿದಾರಭ್ಯ. ದೇರ್ ವಾಸ್ ನಮಗೇನು ಅದರ್ ಚಾಯ್ಸ್. ಇವಾಗ ನಾವು ಕಲ್ತಿರೋದು ಲಾ. ನಾನು ನನ್ನ ಅಕ್ಕ ಇಬ್ಬರು ಲಾ ಮಾಡಿದ್ದೀವಿ, ನನ್ನ ತಂಗಿ ಇಂಜಿನಿಯರಿಂಗ್ ಮಾಡಿದ್ದಾಳೆ. ಬಟ್ ನಮ್ಮ ಪ್ರೊಫೆಷನ್ ಆಗಿ ಸಂಗೀತ ಕಂಟಿನ್ಯೂ ಮಾಡಬೇಕು, ಲೆಗೆಸಿ ಕಂಟಿನ್ಯೂ ಆಗಬೇಕು ಅಂತ ನಾವು ಅದರಲ್ಲೇ ತೊಡಗಿಸ್ಕೊಂಡಿದ್ದೀವಿ. ಮಕ್ಕಳಿಗೂ ಹೇಳಿದ್ದೇವೆ ಜನರಲ್ ಎಜುಕೇಷನ್ ಮಾಡ್ಕೊಳ್ಬೇಕು, ಆದರೆ ಸಂಗೀತವನ್ನು ನೀವು ಕಂಟಿನ್ಯೂ ಮಾಡಬೇಕು ಅಂತ. ನನ್ನ ಅಕ್ಕನ ಮಗಳು ಅವಳು ಹಾಡ್ತಾಳೆ, ವಯಲಿನ್ ನುಡಿಸ್ತಾಳೆ. ಅವಳು ನಾಡಿನ ಪ್ರಸಿದ್ಧ ಕಲಾವಿದರಾದಂಥ ಕುಮರೇಶ್ ಅವರ ಹತ್ರ ವಯಲಿನ್ ಈಗ ಕಲಿತಾ ಇದ್ದಾಳೆ. ನನ್ನ ಮಗ ಮೃದಂಗ ಕಲಿತಾ ಇದ್ದಾನೆ, ಸಂವಿತ್ ಅಂತ. ಅವನು ಜಯಚಂದ್ರ ರಾವ್ ಹತ್ರ ಮೃದಂಗ ಕಲಿತಿದ್ದಾನೆ. ನನ್ನ ತಂಗಿ ಮಗಳು ಅವಳು ವಯಲಿನ್ ಕಲಿತಿದ್ದಾಳೆ, ವೆಸ್ಟರ್ನ್ ಪಿಯಾನೋನು ಕಲಿತಾ ಇದ್ದಾಳೆ. ಅವರಿಂದಲೂ ಕಾರ್ಯಕ್ರಮ ಇದೆ ನಾಡಿದ್ದು ಅಂತ ಮೇಡಮ್ ಹೇಳಿದರು. ಓಕೆ, ಇವಾಗ ಪ್ರೀತಿಯಿಂದ ಬರುವಂತಹ ಎಲ್ಲರನ್ನ ಕೂಡ ಮತ್ತೊಮ್ಮೆ ನಮ್ಮ ಸುದ್ದಿವಾಹಿನಿಯ ಮುಖಾಂತರ ಆಹ್ವಾನವನ್ನು ಕೊಡೋದಾದರೆ ಅವರಿಗೆ, ನಮ್ಮ ಈ ನೂತನ ಕಟ್ಟಡ ಶಾಲೆಯನ್ನು ನಿಮ್ಮೆಲ್ಲರೊಂದಿಗೆ ನಾವು ಹಂಚಿಕೊಳ್ಬೇಕು. ತಾವೆಲ್ಲರೂ ಬರಬೇಕು, ಇದರಲ್ಲಿ ಭಾಗವಹಿಸಿ ನೀವು ಸಂತೋಷ ಪಡ್ಕೋಬೇಕು, ನಾವು ಸಂತೋಷವಾಗಿರಬೇಕು. ಎಲ್ಲರನ್ನೂ ನಾವು ತುಂಬ ಅತ್ಯಂತ ಹೃತ್ಪೂರ್ವಕ ಪ್ರೀತಿಪೂರ್ವಕವಾಗಿ ಆಮಂತ್ರಿಸುತ್ತಾ ಇದ್ದೇವೆ. ಎಲ್ಲರಿಗೂ ಆದರದ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಾಂಚನ ನಡಪ ದೇವಾಲಯದ ಆಡಳಿತ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶಿವರಾಮ ಕಾರಂತೆ ಸರ್ ಇದ್ದಾರೆ. ಇವರು ಈ ಒಂದು ಮ್ಯೂಸಿಕಲ್ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿ ಕೂಡ ಹೌದು. ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಕಾಂಚನೋತ್ಸವದ ಸಂಭ್ರಮ ಸರ್, ಹಾಗಾಗಿ ಏನು ಹೇಳ್ತೀರಾ ಅಂತ ಈ ಹೊತ್ತಿಗೆ? ಕಾಂಚನ ಅಂದರೆ ಅದು 2ನೇ ತಿರುವಯ್ಯರು ಅಂತೇಳಿ ನಾವು ಇಲ್ಲಿ ಇವಾಗಲ್ಲ, ನಾವು ಚಿಕ್ಕದಿಂದ ಇರುವಾಗಲೂ ಹಾಗೆ ಇತ್ತು. ಅದು ಭಾಳ ಹಿಂದಿನ ಗತಗಾಲದ ವೈಭವ ಸಂಭ್ರಮ ಆಚರಣೆ ಮೊದಲು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಸಾಮಾನ್ಯ 70ನೇ ಇಸವಿಯಿಂದ ಈ ಸಂಗೀತ ಶಾಲೆಯಲ್ಲಿ ಸಂಪರ್ಕದಲ್ಲಿದ್ದೇನೆ. ಸುಮಾರು 75ರಿಂದ 85ರವರೆಗೆ ನಾನು ಇಲ್ಲಿ ಮೃದಂಗ ವಿದ್ಯಾರ್ಥಿಯಾಗಿದ್ದೆ.
ಆವಾಗ ಆರಂಭದಲ್ಲಿ ಶ್ರೀಯುತ ಕೃಷ್ಣ ಅಯ್ಯರ್ ಇವರ ಕೈಯಿಂದ ಒಂದು 3 ವರ್ಷ ಅಭ್ಯಾಸ ಮಾಡಿದ್ದೆ. ಆಮೇಲೆ ಅವರ ಶಿಷ್ಯರಾದಂಥ ಶ್ರೀ ಕೆ ವಿ ಕಾರಂತರ ಹತ್ರ ಅಭ್ಯಾಸ ಮಾಡಿದ್ದೆ. 1985ರಲ್ಲಿ ನಾನು ಈ ಸೀನಿಯರ್ ಪರೀಕ್ಷೆಗೆ ಇದೇ ಶಾಲೆಯಿಂದ ಎಪಿಯರ್ ಆಗಿ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದಿದ್ದೇನೆ. ಆಮೇಲೆ ಕಾರಣಾಂತರದಿಂದ ಮತ್ತೆ ಅದು ಡಿಸ್ಕಂಟಿನ್ಯೂ ಆಯಿತು, ಮುಂದುವರಿಸಲಿಕ್ಕೆ ಆಗಲಿಲ್ಲ. ಹಾಗೆ ಕಾಂಚನ ಹೇಳುವಂಥದ್ದು ಈಗ ನಮಗೆ ಒಂದು ಈ ಹೊಸ ಕಟ್ಟಡ, ಹೊಸ ಈ ಸಂದರ್ಭ ನಮಗೆ ಒಂದು ಬಹಳ ಗೌಜಿಯ ವಿಷಯ. ಗತಕಾಲದಲ್ಲಿ ಇಲ್ಲಿ ತ್ಯಾಗರಾಜ ಆರಾಧನೆ 7 ದಿವಸ ನಡೀತಾ ಇತ್ತು. ಆಮೇಲೆ ಪುರಂದರದಾಸರ ದಿನಾಚರಣೆ, ಆಮೇಲೆ ಶ್ಯಾಮಶಾಸ್ತ್ರಿಗಳ ದಿನಾಚರಣೆ, ಆಮೇಲೆ ಮುತ್ತುಸ್ವಾಮಿ ದೀಕ್ಷಿತರ ದಿನಾಚರಣೆ, ಹಾಗೆ ಏಕಾಭಜನೆ ಅಂದರೆ 24 ಗಂಟೆ ಕಂಟಿನ್ಯೂಸ್ ಏಕಾಭಜನೆ ನಡೀತಾ ಇತ್ತು. ಆಮೇಲೆ ನವರಾತ್ರಿಯಲ್ಲಿ 9 ದಿವಸ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು. ಆವಾಗ ಆ ಸಂದರ್ಭದಲ್ಲೆಲ್ಲ ನಾವು ಭಾಗವಹಿಸ್ತಾ ಇದ್ದೀವಿ. ಅಂದರೆ ಇಲ್ಲಿಗೆ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅವರು ಬಂದು ಇಲ್ಲಿ ಈ ಸಂಗೀತ ಶಾಲೆಯನ್ನು ಸ್ಥಾಪಿಸಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ವಸತಿಯನ್ನು ಕೊಟ್ಟು ಸಂಗೀತ ಕಲಿಸಿದ್ದಾರೆ. ಈಗ ಇಲ್ಲಿ ಕಲಿತಂಥ ಸಾವಿರಾರು ವಿದ್ಯಾರ್ಥಿಗಳು ಹೊರಗಡೆ ಒಳ್ಳೊಳ್ಳೆ ಹೆಸರು ಪಡೆದಿದ್ದಾರೆ. ಆವಾಗ ಇಲ್ಲಿ ಊಟ ಉಪಚಾರವನ್ನೆಲ್ಲ ಕೊಟ್ಟು ಗುರುಕುಲ ಪದ್ಧತಿಯಲ್ಲಿ ಸಂಗೀತ ನಡೆಸ್ತಾ ಇದ್ದರು. ಆಮೇಲೆ ಅವರ ನಂತರ ಅವರ ಮಗ ಸುಬ್ಬರತ್ನಂ ಅವರು ಈ ಸಂಗೀತ ಶಾಲೆ ನಡೆಸ್ತಾ ಬಂದರು. ಆಮೇಲೆ ಅವರು ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಇಲ್ಲಿ ಸಂಗೀತದ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಶಾಲೆ ಬೇಕು ಅಂತ ಪ್ರಾಥಮಿಕ ಶಾಲೆಯನ್ನು ಮಾಡಿಸಿದರು. ಆಮೇಲೆ ಅವರ ಮಗ ಸುಬ್ಬರತ್ನಂನವರು ಅವರ ತಂದೆಯ ಸ್ಮರಣಾರ್ಥ ವೆಂಕಟ ಸುಬ್ರಹ್ಮಣ್ಯ ಸ್ಮಾರಕ ಪ್ರೌಢಶಾಲೆ ಮಾಡಿದರು ಊರಿನವರಿಗೆ ಬೇಕಾಗಿ. ಆ ರೀತಿಯಲ್ಲಿ ಕಾಂಚನವನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಆಮೇಲೆ ಅವರ ಸುಬ್ಬರತ್ನಮ್ಮನ ಪತ್ನಿ ರೋಹಿಣಿ ಸುಬ್ಬರತ್ನಂನವರು ಇದನ್ನೀಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಹಳ ಅದ್ಭುತ ರೀತಿಯಲ್ಲಿ ಒಂದು ಹೊಸ ಕಟ್ಟಡ ಬಂದಿದೆ. ನಮಗೆಲ್ಲ ಒಂದು ಸಂಭ್ರಮದ ಖುಷಿ, ಭಾಳ ಸಂತೋಷ ಆಗ್ತದೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇನೆ. ತಾಲೂಕು ಪಂಚಾಯತ್ನ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಮುಕುಂದಗೌಡ ಬಜತ್ತೂರು ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಓಕೆ ಸರ್, 72ನೇ ವರ್ಷದ ಕಾಂಚನೋತ್ಸವದ ಸಂಭ್ರಮ ನಡೀಲಿಕ್ಕಿರುವಂಥದ್ದು 3 ದಿನ ನಡೆಯುತ್ತೆ ಸರ್. ಹಾಗಾಗಿ ಕಾಂಚನ ಮನೆತನ ಅನ್ನುವಂಥದ್ದು ಈ ಒಂದು ಊರಿನ ಅಭಿವೃದ್ಧಿಯಲ್ಲಿ ಕೂಡ ಕೈ ಜೋಡಿಸಿಕೊಂಡು ಇರುವಂಥದ್ದು ಸರ್. ಹಾಗಾಗಿ ಕಾಂಚನೋತ್ಸವದ ಸಂಭ್ರಮದ ಬಗ್ಗೆ, ಹಾಗೆಯೇ ಕಾಂಚನ ಮನೆತನದ ಬಗ್ಗೆ ನಿಮಗೆ ಗೊತ್ತಿರುವಂಥ ಅಂದರೆ ಅಭಿವೃದ್ಧಿ ಕಾರ್ಯಗಳು ನಡೆದಿರುವಂಥ ಬಗ್ಗೆ ಹೇಳೋದಾದ್ರೆ. ಕಾಂಚನ ಅಂದರೆ ನಾವು ಸುಮಾರು ಈ ಸಂಗೀತದ ಇತಿಹಾಸ ಸುಮಾರು 100 ವರ್ಷದಿಂದ ಇಲ್ಲಿ ಸಂಗೀತ ಗುರುಕುಲ ಪದ್ಧತಿಯಲ್ಲಿ ನಡೀತಾ ಇತ್ತು. ಇಲ್ಲೇ ಊಟ ವಸತಿ ಎಲ್ಲ ಕೊಟ್ಟು ಸಂಗೀತವನ್ನು ಕಲಿಸ್ತಾಯಿದ್ರು. ಆಮೇಲೆ ಈ ಭಾಗದಲ್ಲಿ ಅದು ಮಾತ್ರ ಅಲ್ಲ, ಇಡೀ ದೇವಸ್ಥಾನಗಳು ಇಲ್ಲಿ ಉಪ್ಪಿನಂಗಡಿಯಿಂದ ಹಿಡಿದು ನಮ್ಮ ನಡಪ ವಿಷ್ಣುಮೂರ್ತಿ ದೇವಸ್ಥಾನ ಮತ್ತು ಶರವೂರು ಮತ್ತು ಪೆರ್ಲ ದೇವಸ್ಥಾನ ಇವರ ಒಂದು ನೇತೃತ್ವದಲ್ಲಿ ಆಗ್ತಾಯಿತ್ತು. ಆಮೇಲೆ ಇಲ್ಲಿಯ ಎಲ್ಲ ರಸ್ತೆಗಳಾಗಲಿ ಅಥವಾ ಇಲ್ಲಿ ಸಮಾಜಮುಖಿ ಏನು ಕೆಲಸ ಇದ್ದರೂ ಕೂಡ ಆ ಒಂದು ಸರ್ಕಾರದ ಕೆಲಸಕ್ಕಿಂತ ಹೆಚ್ಚು ಆ ಮನೆತನದಿಂದ ಹಿಂದೆ ಆಗ್ತಾಯಿತ್ತು. ಇವಾಗ ಇದು ಇಲ್ಲಿಯ ಒಂದು ಸಂಗೀತ ಇವತ್ತು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಬೆಳೆದಿದೆ. ಅಂದರೆ ಇಲ್ಲಿ ಕಲ್ತಂಥವರು ಇವತ್ತು ಬೇರೆ ಬೇರೆ ಕಡೆ ಒಂದು ಖ್ಯಾತಿಯನ್ನು ಗಳಿಸಿದ್ದಾರೆ. ಇಲ್ಲಿ ನಮ್ಮ ಕಾಂಚನ ಸಂಗೀತದ ಒಂದು ಅನಾದಿ ಕಾಲದಿಂದಲೂ ಸಂಗೀತ ಬಂದಿದ್ದರೂ ಕೂಡ ಅದನ್ನು ಹೆಚ್ಚು ಪೋಷಿಸುವಲ್ಲಿ ಈ ಮನೆತನ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಅಂತ ನನ್ನ ಅನಿಸಿಕೆ. ಇನ್ನೊಂದು ಎಷ್ಟೋ ಜನ ಇಲ್ಲಿ ಕಲ್ತಂಥವರು ಈಗ ಸಂಗೀತ ಗಾಯನದಲ್ಲಿ ಇನ್ನೂ ಸಂಗೀತ ಶಿಕ್ಷಕರಾಗಿ ಎಲ್ಲ ದುಡಿತಾ ಇದ್ದಾರೆ. ಇನ್ನೊಂದು ನಮ್ಮ ಇಲ್ಲಿಯ ಸಂಗೀತದಿಂದಾಗಿ ಇವತ್ತು ಈ ಇಡೀ ಊರೇ ಖ್ಯಾತಿಯನ್ನು ಗಳಿಸಿದೆ. ಇವತ್ತು ನಮ್ಮ ಈ ಸಂಗೀತದ ಒಂದು ಪ್ರಾರಂಭ ಇನ್ನು ಪುನಃ ಇದು ಹೊಸದಾಗಿ ಒಂದು ಕಟ್ಟಡ ನಿರ್ಮಾಣವಾಗಿ ಅದರ ಒಂದು ಪ್ರಾರಂಭವನ್ನು ಇಡೀ ಜನ ಸಂಭ್ರಮದಿಂದ ಎದುರು ನೋಡ್ತಾ ಇದ್ದಾರೆ. ಸಾಮಾನ್ಯ ಎಲ್ಲ ಕಡೆಯೂ ಇದರ ಬಗ್ಗೆ ಏನೋ ಪ್ರಚಾರ ಆಗಿದೆ, ಎಲ್ಲ ಕಡೆಯಿಂದಲೂ ತುಂಬ ಸ್ಪಂದನೆ ಸಿಗ್ತಾ ಇದೆ. ಇನ್ನೊಂದು ಸಂಗೀತ ಅಂದರೆ ಇವತ್ತಿನ ಸಮಾಜಕ್ಕೆ, ಇವತ್ತಿನ ಬದುಕಿಗೆ ಸಂಗೀತ ಅತ್ಯಂತ ಪ್ರಯೋಜನಕಾರಿ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಇವತ್ತು ಈ ಒತ್ತಡದ ಬದುಕಿನಲ್ಲಿ ಸಂಗೀತ, ಈಗ ನೀವು ಕೇಳಿರ್ಬೋದು, ಸಂಗೀತ ಏನು ಥೆರಪಿ,
ಸಂಗೀತ ಚಿಕಿತ್ಸೆ ಅನ್ನುವಂಥದ್ದು ಇವಾಗ ಪ್ರಚಲಿತದಲ್ಲಿ ಹೆಚ್ಚು ಪ್ರಸಿದ್ಧಿ ಕಾಣ್ತಾ ಇದೆ. ಅಂದರೆ ಸಂಗೀತವನ್ನು ಅಂತ ಇದಕ್ಕೆ ರೆಕಮೆಂಡ್ ಮಾಡ್ತಾರೆ ಒಂದು ಸೈಕಾಲಜಿಸ್ಟ್ಗಳು. ಅಂದರೆ ಅದರ ಶಕ್ತಿ ಏನು ಅನ್ನುವಂಥದ್ದು ನಾವು ತಿಳಿಯಬಹುದು. ಹಾಗೆ ನಮ್ಮ ಈ ಒಟ್ಟು ಈ ಕಾಂಚನ ಕುಟುಂಬ ಈ ಭಾಗದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಪ್ರಮುಖ ಪಾತ್ರವನ್ನು ಕೊಡುಗೆ ಕೊಟ್ಟಿದೆ. ಇನ್ನು ಇಲ್ಲಿ ಮಾತ್ರ ಅಲ್ಲ, ಬೇರೆ ಇನ್ನೊಂದು ಖುಷಿ ಏನಂದರೆ ಬೆಂಗಳೂರಲ್ಲೂ ಕೂಡ ಅಲ್ಲಿ ಕೂಡ ಸಂಗೀತವನ್ನು ಕಲಿಸಿಕೊಡಲಾಗ್ತಿದೆ. ಸುಮಾರು 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಸಂಗೀತ ಕಲಿತಾ ಇದ್ದಾರೆ. ನಂತರ ಅಲ್ಲಿ ಕೂಡ ಸಂಗೀತೋತ್ಸವ ಬೆಂಗಳೂರಲ್ಲಿ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗೆ ನಾವೆಲ್ಲ ಊರೆಲ್ಲ ಸಂಭ್ರಮದಿಂದ ಎದುರು ನೋಡ್ತಾ ಇದೆ. ನಮ್ಮ ಇಲ್ಲಿಯ ಯುವಕ ಮಂಡಲ, ಭಜನಾ ಸಂಘ, ನಂತರ ದೇವಸ್ಥಾನದ ಆಡಳಿತ ಸಮಿತಿ, ನಂತರ ಹಾಲಿನ ಸೊಸೈಟಿ ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆ ಎಲ್ಲರೂ ಒಟ್ಟುಗೂಡಿಕೊಂಡು, ಇವಾಗಲೇ ನೀವು ಕಂಡಿರ್ಬೋದು ಎಲ್ಲ ಕಡೆ ತಳಿತು ತೋರಣದಿಂದ ಬಂಟಿಂಗ್ಸ್ ಎಲ್ಲ ಕಟ್ಟಿ ಎಲ್ಲ ದುಡಿತಾ ಇದ್ದಾರೆ. ಅಂದರೆ ಅದಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ ತನ್ನ ಸಮಯವನ್ನು. ಹಾಗೆ ವಿಜೃಂಭಣೆಯನ್ನು ಕಾಣ್ತದೆ. ಎಲ್ಲ ಸಂಗೀತ ಪ್ರೇಮಿಗಳು ಎಲ್ಲ ಊರಿಂದಲೂ ಇಲ್ಲಿ ಬಂದು ನಾಡಿನ ಒಂದು ಸಂಗೀತವನ್ನು ನೀವೆಲ್ಲ ಕಾಣಬೇಕು, ನೀವು ಭಾಗವಹಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಬಹುಶಃ ನಮ್ಮ ಇಡೀ ದೇಶಾದ್ಯಂತ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಸಂಗೀತಗಾರರು ಈ ಕ್ಷೇತ್ರದಲ್ಲಿ ಹಾಡಿ ಹೋದವರು. ಸಾಧಾರಣ ಹಿಂದಿನಿಂದಲೂ ಚೆಂಬೈ ಭಾಗವತ, ನಂತರ ಬೇರೆ ಬೇರೆ ಶ್ರೀಕಾಂತ್ ಇಂಥವರೆಲ್ಲ ಬಂದು ಹಾಡಿದಂಥ ಕ್ಷೇತ್ರ ಇದು. ಅಂತೂ ಇಡೀ ರಾಜ್ಯಾದ್ಯಂತ ಪ್ರಸಿದ್ಧಿಯಲ್ಲಿರುವಂಥ ಕ್ಷೇತ್ರಕ್ಕೆ ತಾವೆಲ್ಲ ಬಂದು ಊರಿನ ಇಡೀ ತಾಲೂಕು ಜಿಲ್ಲೆಯಿಂದ ಎಲ್ಲ ಇಲ್ಲಿ ಬಂದು ನಾಡಿನ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕಾಗಿ ಈ ಊರವರ ಪರವಾಗಿ ನಾನು ಕೇಳಿಕೊಳ್ತಿದ್ದೇನೆ. ಕಾಂಚನ ಕರ್ನಾಟಕ ಸಂಗೀತದ ತಿರುವಾಯೂರು ಎಂದೇ ಖ್ಯಾತಿಯನ್ನ ಪಡೆದಿರುವಂತಹ ಊರು. ತಮ್ಮ ಹಿರಿಯರು ಹಾಕಿಕೊಂಡಂತಹ ಸಂಗೀತದ ಹೆಜ್ಜೆಯಲ್ಲಿಯೇ ಮಕ್ಕಳು ಕೂಡ ಮುಂದುವರಿತಾ ಇದ್ದಾರೆ. ಕಾಂಚನ ಸಿಸ್ಟರ್ಸ್, ಶ್ರುತಿ ರಂಜಿನಿ ಮೇಡಮ್ ಹಾಗೇನೆ ಶ್ರೀ ರಂಜಿನಿ ಮೇಡಮ್ ಇದೀಗ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ವರ್ಷ 72ನೇ ವರ್ಷದ ಕಾಂಚನೋತ್ಸವ ನಡೀತಾ ಇದೆ. ಹಾಗಾಗಿ ಯಾವ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಅನ್ನೋದನ್ನ ನೋಡಿದ್ರಲ್ಲ. ಫೆಬ್ರವರಿ 5, 6, 7 3 ದಿನಗಳ ಕಾಲ ಸಂಗೀತ ಇಲ್ಲಿ ಮೇಳೈಸಲಿಕ್ಕಿದೆ. ಹಾಗಾಗಿ ನೀವು ಕೂಡ ಬನ್ನಿ, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಹರೀಶ್ ಬಾರಿಂಜ, ಕಾರ್ತಿಕ್ ಕರ್ಕೇರ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ